ಒಂದು ಕಾಲದಲ್ಲಿ ಹತ್ತೂರಿನ ಮಕ್ಕಳಿಗೆ ಶಿಕ್ಷಣ ಜ್ಯೋತಿಯನ್ನ ಹಂಚಿ ಕಾಲಕ್ರಮೇಣ ಆಧುನಿಕ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಮತ್ತು ಖಾಸಗಿ ಶಾಲೆಗಳ ಪ್ರಭಾವದ ಪರಿಣಾಮ ಮಕ್ಕಳ ಸಂಖ್ಯೆ ಇಳಿಮುಖವಾಗುತ್ತಾ ಮುಚ್ಚುವ ಸ್ಥಿತಿಗೆ ತಲುಪುತ್ತಿರುವ ಪುತ್ತೂರಿನ ಪರ್ಲಡ್ಕದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಸಂರಕ್ಷಿಸಲು ಇದೀಗ ಶಿಕ್ಷಣ ಪ್ರೇಮಿಗಳೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ಬಗ್ಗೆ ವಿಶೇಷ ವರದಿ ಗೆಲ್ಲಿದೆ ನೋಡಿ. 2 ತಿಂಗಳ ಹಿಂದೆಯಷ್ಟೇ ಪುತ್ತೂರಿನ ಕೊಂಬೆಟ್ಟುವಿನಲ್ಲಿರುವ 106 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಬೋರ್ಡ್ ಹೈಸ್ಕೂಲ್ ಕಟ್ಟಡವನ್ನ ಶಿಕ್ಷಣ ಪ್ರೇಮಿಗಳು ಸೇರಿ ದೇಣಿಗೆ ಸಂಗ್ರಹಿಸಿ ಪುನರ್ಜೀವನಗೊಳಿಸಿದ ಮಾದರಿಯಲ್ಲೇ ಇದೀಗ ಪರ್ಲಡ್ಕ ಶಾಲೆಯ ಕಟ್ಟಡಕ್ಕೆ ಪುನರುತ್ಥಾನದ ಭಾಗ್ಯ ಒದಗುತ್ತಿದೆ. 1956ರಲ್ಲಿ ಸ್ಥಾಪನೆಯಾದ ಪರ್ಲಡ್ಕ ಸರ್ಕಾರಿ ಶಾಲೆ ಕೆಲ ಕಾಲ ಪುಟ್ಟ ಕಟ್ಟಡದಲ್ಲಿ ಕಾರ್ಯಾಚರಿಸಿದ ಬಳಿಕ ಸುಂದರವಾದ ಕಟ್ಟಡವನ್ನು ಸರ್ಕಾರ ಒದಗಿಸಿತ್ತು. ಇತ್ತೀಚೆಗೆ ಮಾಡು ಶಿಥಿಲಾವಸ್ಥೆಗೆ ಬರಲಾರಂಭಿಸಿದ್ದು 2 ವರ್ಷಗಳಿಂದೀಚೆಗೆ ಕುಸಿಯುವ ಹಂತ ಮುಟ್ಟಿತ್ತು. ಕೋವಿಡ್ ಅವಧಿಯಲ್ಲಿ ದೀರ್ಘಕಾಲ ಶಾಲೆ ಮುಚ್ಚಿದ್ದ ಕಾರಣವೋ ಏನೋ ಕಟ್ಟಡ ಶಿಥಿಲತೆ ಇನ್ನಷ್ಟು ಹೆಚ್ಚಾಯಿತು. ಶಾಲೆ ಆರಂಭದ ದಿನದಲ್ಲಿ ಮಕ್ಕಳಿಂದ ತುಂಬಿ ತುಳುಕುತ್ತಿದ್ದ ಈ ಶಾಲೆ ಇದೀಗ ಮಕ್ಕಳ ಕೊರತೆ ಎದುರಿಸುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಶಾಲೆಯ ಕಟ್ಟಡದ ನಾದುರಸ್ತಿ ಮತ್ತು ಸುತ್ತಮುತ್ತ ಆರಂಭಗೊಂಡ ಆಂಗ್ಲ ಶಾಲೆಗಳಾಗಿವೆ. ಈ ಶಾಲೆಗೆ ಬಡ ಕುಟುಂಬಕ್ಕೆ ಸೇರಿದ ಮಕ್ಕಳೇ ಆಗಿದ್ದು ಹಿರಿಯ ವಿದ್ಯಾರ್ಥಿಗಳು ಇದೀಗ ಶಾಲೆಯ ಕಟ್ಟಡಕ್ಕೆ ಮರುರೂಪ ನೀಡಲು ಹೊರಟಿರುವುದು ಸಂತಸ ತಂದಿದೆ ಎಂದು ಶಾಲೆಯ ನಿವೃತ್ತ ಹಿರಿಯ ಶಿಕ್ಷಕಿ ಯಶೋಧ ಟೀಚರ್ ಅಭಿಪ್ರಾಯಪಡುತ್ತಾರೆ. ಶಾಲೆ ಶುರುವಾದದ್ದು 56ನೇ ಇಸ್ವಿಯಲ್ಲಿ. ಆಗ ನಾನು ಟೀಚರ್ ಆಗಿರಲಿಲ್ಲ. ಬಳ್ವಾರ್ ಶಾಲೆ ದೇವಸ್ಥಾನ ಶಾಲೆ ಆಗಿ ಆಮೇಲೆ ಈ ಶಾಲೆಗೆ ಬಂದೆ. ಈ ಶಾಲೆಗೆ ಬರುವಾಗ ಫುಲ್ಲು ಮಕ್ಕಳಿದ್ದರು. ಮೊದಲು 4-5 ಮಂದಿ ಇದ್ದದ್ದು, ಆಮೇಲೆ ಹೋಗಿ 12 ಮಂದಿವರೆಗೆ ಟೀಚರ್ಸ್ ಆದರು. ಆದರೆ ಓಲ್ಡ್ ಸ್ಟೂಡೆಂಟ್ಸ್ ಇದು ಒಂದು ಅಸೋಸಿಯೇಷನ್ ಇವರು ಮಾಡಲೇ ಇಲ್ಲ. ಪ್ರತಿ ಸಲ ಮಾಡಿದಾಗಲೂ ಫೇಲ್ ಆಯಿತು, ಸರಿಯಾಗಿ ನಡೆಸಲಿಕ್ಕೆ ಆಗಲಿಲ್ಲ. ಈಗ ಇರುವ 2 ಟೀಚರ್ಸು ಕೂಡ ಇಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನದಿಂದ ಈ ಸಭೆ ಸೇರಿದೆ. ಇವರೆಲ್ಲ ಮಾಡಿನ ಸ್ಥಿತಿಗತಿ ನೋಡಿ ಇದನ್ನು ಸರಿ ಮಾಡಬೇಕು, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ಮಕ್ಕಳು ಕಡಿಮೆ ಆಗಲಿಕ್ಕೆ ಒಂದು ಶಾಲೆಯ ಕಟ್ಟಡ, ಇನ್ನೊಂದು ನೆರೆಕರೆಯಲ್ಲಿ ಆದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು, ಅದರಿಂದಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಶಾಲಾ ಕಟ್ಟಡ ದುರಸ್ತಿಯ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಈ ಭಾಗದ ಕೌನ್ಸಿಲರ್ ಮತ್ತು ಪ್ರಸ್ತುತ ನಗರಸಭೆಯ ಉಪಾಧ್ಯಕ್ಷೆಯಾಗಿರುವ ವಿದ್ಯಾ ಗೌರಿ ಅವರು ಪರಿಸ್ಥಿತಿ ಮನಗಂಡು ಮುಂದಾಳತ್ವ ವಹಿಸಿದ್ರು. ಇದರ ಫಲವಾಗಿ ಈಗ ಸಾರ್ವಜನಿಕರಿಂದಲೇ ದೇಣಿಗೆ ಸಂಗ್ರಹಿಸಿ ದುರಸ್ತಿ ಕಾರ್ಯಕ್ಕೆ ಇಳಿಯಲಾಗಿದೆ. ಪರ್ಲಡ್ಕ ಹಿರಿಯ ಪ್ರಾಥಮಿಕ ಶಾಲೆ ಪರ್ಲಡ್ಕಲ್ಲಿ ಈ ಶಾಲೆಗೆ 64 ವರ್ಷದ ಇತಿಹಾಸವಿದೆ. ಆದರೆ ಈಗ ಕೆಲವೇ ಒಂದು 2-3 ತಿಂಗಳ ಮೊದಲು ಇಲ್ಲಿನ ಟೀಚರ್ಗಳು ಇಬ್ಬರು, ವತ್ಸಲ ಮತ್ತು ವಾಣಿ ಟೀಚರ್ ಅವರು ನನ್ನಲ್ಲಿಗೆ ಬಂದಿದ್ದರು. ಯಾಕೆಂದರೆ ನಾನು ಈ ವಾರ್ಡಿನ ಕೌನ್ಸಿಲರ್ ಆಗಿದ್ದೇನೆ. ಹಾಗೆ ನನ್ನಲ್ಲಿ ಬಂದು ಈ ಶಾಲೆಯ ಸ್ವಲ್ಪ ಇದು ಮೇಲ್ಛಾವಣಿ ಎಲ್ಲ ಶಿಥಿಲಗೊಂಡು ಅಲ್ಲಿ ಕ್ಲಾಸೇ ಮಾಡಲಿಕ್ಕಾಗದಷ್ಟು ಕಷ್ಟ ಆಗ್ತಾ ಇದೆ. ಮಾತ್ರವಲ್ಲ, ಅಲ್ಲಿ ಸಾಕಷ್ಟು ತೊಂದರೆಗಳಿವೆ. ಸರಿಯಾದ ಡೆಸ್ಕ್ಗಳಿಲ್ಲ, ಬಾಗಿಲುಗಳು ಸರಿ ಇಲ್ಲ. ಯಾವ ರೀತಿ ಶಾಲೆ ಮಾಡೋದು ಅಂತಲೇ, ಶಾಲೆ ನಡೆಸೋದಂತಲೇ ಗೊತ್ತಾಗ್ತಾ ಇಲ್ಲ ಮೇಡಮ್ ಅಂತೇಳಿ ಬಂದಿದ್ದರು. ಏನಾದರೂ ಸಹಾಯ ನಗರಸಭೆಯಿಂದ ಸಿಗ್ಬೋದಾ ಅಂತೇಳಿ ಕೇಳಿದರು. ಆದರೆ ನಾವು ವಿಚಾರಿಸಿ ನೋಡಿದಾಗ ನಗರಸಭೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತಾಯಿತು. ಹಾಗೆ ನಾವು ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, MLA ಅವರ ಹತ್ರ ಎಲ್ಲರ ಹತ್ರ ನಾವು ಮನವಿ ಕೊಟ್ಟೆವು ಒಟ್ಟಿಗೆ ಹೋಗಿ. ಆಗ ನಮಗೆ ಬಂದದ್ದು ಒಂದೇ ಉತ್ತರ ಅಂತ ಹೇಳಿದರೆ, ಇದು ವರ್ಷದ ಕೊನೆಯಾಗಿದೆ ಹಾಗೂ ಕೊರೋನಾ ಮತ್ತು ಈ ಮಳೆ ಹಾನಿಯ ಫಂಡ್ಗಳೆಲ್ಲ ಮುಗ್ದಿವೆ. ಹಾಗೆ ಕೊರೋನಾಕ್ಕೆ ಸಾಕಷ್ಟು ಫಂಡ್ ಇಟ್ಟ ಕಾರಣ ಇದಕ್ಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದು ಕಷ್ಟ ಆಗ್ಬೋದು. ಬರುವ ವರ್ಷಕ್ಕೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸ್ವಲ್ಪ ನಾವು ಸಹಾಯ ಮಾಡ್ತೇವೆ ಅಂತ ಹೇಳುವ ಆಶ್ವಾಸನೆ ಕೂಡ ನೀಡಿದ್ದಾರೆ. ಜನವರಿ 26ರಂದು SDMC ಸಭೆ ನಡೆಸಿ ಕಟ್ಟಡದ ಕಾಯಕಲ್ಪಕ್ಕೆ ಪಣ ತೊಟ್ಟಿದ್ರು. ಜನವರಿ 31ರಂದು ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ ನಡೆಸಲಾಯಿತು. ಪ್ರಸನ್ನ ಎನ್ ಭಟ್ ಅಧ್ಯಕ್ಷತೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ರಚಿಸಲಾಯಿತು. ಕಟ್ಟಡ ದುರಸ್ತಿಗೆಂದೇ ಶಿಕ್ಷಣ ಇಲಾಖೆಯ ಅನುಮತಿ ಪಡೆದು ವಿದ್ಯಾಗೌರಿ ಅಧ್ಯಕ್ಷತೆಯಲ್ಲಿ ಪರ್ಲಡ್ಕ ಶಾಲಾ ಕಟ್ಟಡ ಕಾಮಗಾರಿ ಸಮಿತಿ ರಚಿಸಿ ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆಯಲಾಯಿತು.
ಸಾಮಾಜಿಕ ಮುಖಂಡರಾದ ಚನಿಲ ತಿಮ್ಮಪ್ಪ ಶೆಟ್ಟಿ ಅವರನ್ನ ಗೌರವಾಧ್ಯಕ್ಷರನ್ನಾಗಿ ಮಾಡಲಾಯಿತು. ನಂತರ ನಡೆದಿದ್ದೆಲ್ಲವೂ ಇತಿಹಾಸ. ಎಲ್ಲರೂ ಸೇರಿಕೊಂಡು ಶಾಲೆಗಾಗಿ ದೇಣಿಗೆ ಸಂಗ್ರಹಿಸಲಾರಂಭಿಸಿದ್ರು. ಶಿಕ್ಷಣ ಪ್ರೇಮಿಗಳು ಮನಪೂರ್ವಕವಾಗಿ ದೇಣಿಗೆಯನ್ನ ನೀಡುತ್ತಿದ್ದು ಯೋಜನೆ ಮುಂದುವರೆದಿದೆ. ಮಾರ್ಚ್ 8ರಂದು ಮಾಡಿದ ದುರಸ್ತಿ ಕಾರ್ಯ ಆರಂಭಗೊಂಡಿದ್ದು ಏಪ್ರಿಲ್ 8ರಂದು ಮುಗಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ. ನಂತರ ಮುಂದಿನ ಯೋಜನೆಗಳು ಆರಂಭಗೊಳ್ಳಲಿವೆ. ಒಟ್ಟಿನಲ್ಲಿ ಸ್ಥಳೀಯ ಕೌನ್ಸಿಲರ್, ಶಿಕ್ಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ಈ ಶಾಲೆಯಲ್ಲಿನ ಅಭಿಮಾನದಿಂದ ದುರಸ್ತಿ ಅಭಿಯಾನಕ್ಕೆ ಇಳಿದಿದ್ದಾರೆ. ಮಕ್ಕಳಿಲ್ಲದೆ ಮುಚ್ಚುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಣ ಪ್ರೇಮಿಗಳ ಈ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.